ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗ್ಲಿಕ್ಕುಂಟು, ಎಂಜಾಯ್ಮೆಂಟ್ ಆಗ್ಲಿಕ್ಕುಂಟು, ಹಾಗೆ ಅಲ್ಪ ಸ್ವಲ್ಪ ಲರ್ನಿಂಗ್ ಕೂಡ ಸಿಗ್ಬೋದು ನಿಮಗೆ. ಹಾಗೆ ನಿಮ್ಮ ಹಳೆಯ ದಿನಗಳು, ಹಳ್ಳಿಯಲ್ಲಿ ಕಳೆದಂತಹ ದಿನಗಳನ್ನು ನೆನಪಿಸುವಂತಹ ಒಂದು ಕೆಲಸ ಕೂಡ ಈ ವಿಡಿಯೋ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ, ನಾವು ಹಟ್ಟಿಯ ಕೆಲಸಕ್ಕೆ ಹೋಗೋಣ. ಏನೋ ಮಾಲೆ ಎಲ್ಲ ಬಂಗಾರು ಬಾಲೆ. ಬಾಬನ ಕೊಂಡಾಟ ಸೋಜಲೆ, ಬಾಬನ ಕೊಂಡಾಟ ಸೋಜಲೆ. ವದ್ದನ್ ಚಾಚಿ ಏ ಬುದ್ಧಿ ಶುಭಕ್ಕ ಬಾಬು, ಏ ಬಾಬು ಶೇಲಂ ಪೊಡೆ ಇಂಕ ಬೊಳಿಯರಿಂಡಾತ ಬಾಲೆ, ಇಂಕ ಬೊಳಿಯರಿಂಡಾತ ಸ್ವಾಮಿ ಬಂಗಾರ. ನೋಡಿ ಮಲಗುದಂತೆ ಅವನು, ನೀನು ಶೇಲೆ ಮಾಡ್ಬೇಕಂತೆ, ಶೇಲೆ. ಬಂಗಾರ ರೆಡೀ ಆಗಿದ್ದಾನೆ. ನಾನು ಹೋಗ್ತೇನಾ ಇರ್ತೇನಾ ಅಂತ ಈಗ ಅವನದ್ದೊಂದು ಹೊಟ್ಟೆಗೆ ಸಹ ಹಾಕ್ಲಿಲ್ಲ ಇನ್ನು ಸಹ. ಬಾಲೆ ಓ ಓ ಓ ಓ ಓ ಎನ್ನ ಬಂಗಾರು ಬಾಲೆನೇ, ಶೇಳೆ ಅಂಪೊಡಪ್ಪ ఆయన ಶೇಳೆ ಅಂಪೊಡ ಎನ್ನ ಚಿನ್ನನು. ನಮ್ಮ ವರ್ಧನ್ ಇದು ಕೊಂಡಾಟ ಹೇಗೆ ಅಂತ ಹೇಳಿ ಮತ್ತೆ ಲೇಟ್ ಆಗ್ತದೆ ನನಗೆ, ಅದಕ್ಕೆ ಫುಲ್ ತೋರಿಸ್ಲಿಲ್ಲ. ಇವಳು ಉಪದ್ರ ಮಾಡಿದ್ದು ಅಂತ. ಸೊ ಫ್ರೆಂಡ್ಸ್, ಈಗ ಹಟ್ಟಿಯಲ್ಲಿ ಒಂದು ಹಾಲು ಕರಿದೆಲ್ಲ ಆಯ್ತಾ, 2 ದನದ್ದು ಇಷ್ಟು ಹಾಲು, ಅದು ಒಂದು ಎಷ್ಟು 8-9 ಕುಡ್ತೆಯ ಇರ್ಬೋದು. ಈಗ ನೋಡಿ, ಒಬ್ಬಳನ್ನು ನಾನು ಮೇಯಲಿಕ್ಕೆ ಬಿಟ್ಟಿದ್ದೇನೆ, ಇವನಿಗೆ ಬೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಈಗ ಬಂಟಿ ರೆಡಿ ಆಗಿದ್ದಾನೆ ವಾಕಿಂಗ್ ಹೋಗಲಿಕ್ಕೆ. ಓ ಬೆಲ್ಟ್ ಬತ್ತೋಣ, ಬೆಲ್ಟ್ ಬತ್ತೋಣ. ಗುಡ್ ಬಾಯ್. ನಮ್ಮ ಬಂಟಿ ನೋಡಿ ವೀಕ್ಷಣೆ, ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ನೋಡಿ.
ಗುಡುಬೋ ಗುಡುಬೋ ಗುಡುಗುಬೋ ಗುಡ್ ಬಾಯ್. 9 ಇನ್ನು ನನಗೆ ಸ್ವಲ್ಪ ರೆಸ್ಟ್ ಬೇಕು. ಇದು ನೋಡಿ ನಿನ್ನೆ ಮುಚ್ಚಿಟ್ಟಂತಹ ಅಡಿಕೆ ಮಳೆ ಬರ್ತದೆ ಅಂತ ಹೇಳಿ ಇವತ್ತು ಪುನಃ ಎಲ್ಲ ಕ್ಲೀನ್ ಮಾಡಬೇಕು. ಅದನ್ನು ಟರ್ಪಾಲೆಲ್ಲ ತೆಗೆದು ಪುನಃ ಬಿಸಿಲಿಗೆ ಹರಡಬೇಕು. ನಿನ್ನೆದು ಮಳೆಗೆ ಅಡಿಯೆಲ್ಲ ಚಂಡಿಯಾಗಿದೆ ಅಡಿಕೆ, ಮೇಲೆ ಮಾತ್ರ ಡ್ರೈ ಇರುವುದೀಗ. ಫುಲ್ಲು ಡ್ರೈ ಆಗಬೇಕು ಬಿಡಿಸ್ಬೇಕಾದ್ರೆ ನಾವು. ನನಗೆ ಇವತ್ತು ಬೆಳಿಗ್ಗೆಗೆ ರಾಗಿ ಮತ್ತು ಅಕ್ಕಿದು ದೋಸೆ. ಇದೀಗ ನಾನು ಮಾಡ್ತಾ ಇರೋದು ಉದ್ದಿನ ಬೇಳೆ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿದಂತಹ ಚಟ್ನಿ. ನೋಡಿ ಸೂಪರ್ ರಾಗಿ ದೋಸೆ ರೆಡಿ. ನೋಡಿ ಗಂಟೆ 10:30 ಆಯಿತು. ಹಾಗೆ ಸಹ ಹೀಗೆ ಸಹ ಹೇಗೆ ಸಹ 10:30 ಗಂಟೆ ಆಯಿತು. ಇವರು ನೋಡಿ ನನ್ನನ್ನು ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನನ್ನನ್ನು ಬಿಟ್ಟು ಇವತ್ತು ಪುತ್ತೂರಿಗೆ ಹೋಗ್ತಾರಂತೆ, ಕೆಲಸದ ದೋಸೆ ಇಲ್ಲ. ನನಗೆ ದೋಸೆಯಲ್ಲಿ ಕಾಯ್ತಾ ಉಂಟು, ನಾನು ಸಹ ತಿಂತೇನೆ. ಇವತ್ತು ನನಗೆ ನೋಡಿ ರಾಗಿ ಮತ್ತು ಅಕ್ಕಿ ದೋಸೆ, ಇದಕ್ಕೆ ನಾನು ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೇನೆ. ಜೋರು ಹಸಿವೆ ಆಗಿದೆ ಅಂತ ನನಗೆ ಸಹ. ಹೇಗೆ ಉಂಟು ಹೇಳ್ತೇನೆ ಆಯಿತಾ. ಸೂಪರ್ ಆಗಿದೆ. ತುಂಬ ಸಮಯ ಆಯಿತು ನಾನು ಮಾಡೋದೆ ರಾಗಿ ದೋಸೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಸಹ ಪುತ್ತೂರಿಗೆ ಹೊರಟ್ರು. ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. 4 ಗಂಟೆಗೆ ಏನಾದರೂ ಬರ್ತಾರೇನಾ. ಇನ್ನು ನಾನು, ನನ್ನ ನಾಯಿ, ನನ್ನ ಬೆಕ್ಕು, ನನ್ನ ಹಸುಗಳು, ಇಷ್ಟೇ ಕಾರ್ಬಾರ ಸಂಜೆ 4 ಗಂಟೆವರೆಗೆ. ಗಂಟೆ 12:15 ಆಯಿತು. ನಾನು ಇಲ್ಲೇ ಇದ್ದೇನೆ, ಇನ್ನೂ ಸಹ ಹೊರಡಲಿಲ್ಲ. ಇಲ್ಲಿ ನೋಡಿ ನಮ್ಮ ಕಿಟ್ಟು ಪರಂಚಿಕೊಂಡಿದ್ದಾಳೆ. ನನಗೆ ಅನ್ನ ಇಟ್ಟು ಆಗಬೇಕಷ್ಟೇ. ಇವಳಿಗೋಸ್ಕರ ಆದರೆ ಇವತ್ತೀಗ ಅನ್ನ ಇಡಲೇಬೇಕಷ್ಟೇ ನಾನು. ಕಿಟ್ಟು ತೋಟಕ್ಕೆ ಹೋಗ್ತಾರಪ್ಪ ಅವ. ಗುಡಿಸಿ ಒರೆಸಿ ಎಲ್ಲ ಆಯಿತು, ಮನೆಯದು ಕ್ಲೀನಿಂಗ್ ಎಲ್ಲ ಆಯಿತಾ. ನೋಡಿ ಇದು ಮ್ಯಾಟ್ ಎಲ್ಲ ತಂದು ಹಾಕಿದೆ, ಎಲ್ಲ ಚಂದ ಕಾಣ್ತಾ ಉಂಟಲ್ಲ. ಅಂತ ಹೇಳಿದರೆ ಮಧ್ಯಾಹ್ನದ ರುಟೀನ್ ಹಸುಗಳದ್ದು ಚೇಂಜ್ ಮಾಡಿದ್ದೇನೆ. ಇದು ನೋಡಿ ಹಿಂಡಿ, ಈಗ ಹಿಂಡಿ ಮತ್ತು ಬಾಳೆದಂಡು ಕೊಟ್ಟು ಹುಲ್ಲು ಹಾಕಲಿಕ್ಕಿಲ್ಲ, ಹುಲ್ಲು ಈಗ ಕಡಿಮೆ ಆಗ್ತಾ ಬಂತ. ಹಾಗೆ ಈಗ ನಾನು ತೋಟಕ್ಕೆ ಬಾಳೆದಂಡು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲಿ ಇರೋದು ಕೆಲಸದವ ಒಬ್ಬ. ಕತ್ತಿ ಎಷ್ಟು ನೋಡಿ, ಎಷ್ಟು ಬಗೆಯ ಕತ್ತಿ ಬೇಕು ನಿಮಗೆ. ಮತ್ತೊಂದು ಕತ್ತಿ ನೋಡಿ, ಅದು ಸಿಟ್ಟಲ್ಲಿ ಬಿಟ್ಟೋಗಿದ್ದಾನೆ ಕತ್ತಿ. ಸಂಜೆ ಮಳೆ ಬಂದರೆ ಉಂಟಲ್ಲ, ಅಡಿಕೆನೆಲ್ಲ ನಾನು ಒಬ್ಳಿಗೆ ಕೋರಿ ಇಡಬೇಕಂತ. ಸೀಸನಲ್ಲಿ ಉಂಟಲ್ಲ, ತೋಟಕ್ಕೆ ಬಂದರೆ ಭಾರಿ ಪರಿಮಳ ಅಂತ. ಇದು ಅಡಿಕೆ ಹೂವೆಲ್ಲ ಈಗ ಬಿಡುದು. ನೋಡಿ ನನ್ನ ಹಿಂದೆ ಯಾರು ಅಂತ, ಡಾನ್ ನೋಡಿ ಇಲ್ಲಿ ವೃಂದ. ಇದು ನಮ್ಮ ಕೆಲಸದವನ ಕತೆ ನೋಡಿ, ಎಲ್ಲ ಅರ್ಧಂಬರ್ಧ ಮಾಡಿಟ್ಟು ಹೋದನು. ಕೊಚ್ಚುವುದು ಹೀಗೆ. ನಾವು ಬಟ್ಟೆಯಲ್ಲಿ ಎಲ್ಲ ಸ್ವಲ್ಪ ಕಲೆ ಆಗ್ತದೆ. ಈ ಓಡೆಗೆ ಸೊ ಇಷ್ಟನ್ನು ಹೀಗೆ ಇಟ್ಕೊಂಡು ಹೋಗ್ತೇನೆ ನೋಡಿ. ಅಕ್ಕವಲ್ಲ ಒಂದಕ್ಕ ಎಲ್ಲ
ಎಲ್ಲರಿಗೆ ಸಹ ಮಧ್ಯಾಹ್ನದ ಭೋಜನ ಆಯಿತು. ಇನ್ನು ನಮ್ಮ ಭೋಜನದ ವ್ಯವಸ್ಥೆ ಅಂತ ನೋಡಬೇಕು. ಬಂಟಿ ನೋಡಿ ಬೆತ್ತಾವಾ. ಸೊ ಫ್ರೆಂಡ್ಸ್, ಮಧ್ಯಾಹ್ನದವರೆಗಿನ ನನ್ನ ಎಲ್ಲ ಡ್ಯೂಟೀಸ್, ಡೈಲಿ ರುಟೀನ್. ಇವತ್ತು ಕೆಲಸದ ವಾರದ ಕಾರಣ ಒಂದು ಹೆಚ್ಚಿಗೆ ಸಹ ಆಯಿತು. ಬಾಳೆದಂಡು ಕಡಿಯೋದು ಡೀಟೇಲ್ ಆಗಿ ತೋರಿಸಿದ್ದೇನೆ. ಇನ್ನು ಅನ್ನ ಇಡಬೇಕು, ಮತ್ತು ತೊಂಡೆಕಾಯಿ ಉಂಟು, ಅದನ್ನು ನನಗೆ ಆಯಾಸ ಆಗದಿದ್ದರೆ ಪಲ್ಯ ಮಾಡಬೇಕು ಅಂತ ಇದ್ದೇನೆ. ಅದು 2:30 ಒಳಗೆ ಊಟ ಮಾಡುವುದು. ಅನ್ನ ಅಂತೂ ಇಟ್ಟೇ ಇಡ್ತೇನೆ. ಇವರು ಹಸಿವೆ ಆಗ್ತಾ ಉಂಟು, ಅವಳು ಓಡಿ ಓಡಿ ಬರ್ತಾ ಇದ್ದಾಳೆ. ಹಾಗೆ ಅವಳಿಗೆ ಅವಲಕ್ಕಿ ಹಾಕಿ ಹಾಕಿ ಸಾಕಾಯಿತು. ಸೊ ಮಧ್ಯಾಹ್ನದವರೆಗಿನ ನನ್ನ ಡೈಲಿ ರುಟೀನ್ ನೋಡಿದ್ರಲ್ಲ ಹೇಗೆಲ್ಲ ಉಂಟು ಅಂತ ಹೇಳಿ. ಹಾಗೆ ಇನ್ನು ನನ್ನ ಸ್ನಾನ ಎಲ್ಲ ಆಗಿ ಅನ್ನ ಎಲ್ಲ ಇಟ್ಟು ಊಟ ಎಲ್ಲ ಮಾಡಿ ಒಂದು ಚಂದ ಮಲಗಿ ಆಗುವಾಗ ಗುಡು 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 ಸ್ಟಾರ್ಟ್ ಆದರೆ ಮುಗೀತು ಕತೆ. ಸೊ ಫ್ರೆಂಡ್ಸ್, ನಂದು ಸ್ನಾನ ಎಲ್ಲ ಆಯಿತು. ಈಗ ಒಂದು ಅನ್ನ ಮತ್ತು ಒಂದು ಸಾರು ಮಾಡಿಬಿಡ್ತೇನೆ. ಇಲ್ಲಾಂದರೆ ರಾತ್ರಿ ಪುನಃ ನನ್ನ ಹಸ್ಬೆಂಡ್ ಅಂತ ದೋಸೆ ಮಾಡು ಅಂತ ಹೇಳಿದೆ. ನನಗೆ ಆಗಲಿಕ್ಕಿಲ್ಲ, ಅದಕ್ಕೆ ನಾನು ಈಗಲೇ ಮಾಡಿಬಿಡ್ತೇನೆ ರಗಾಳೆ. ಈಗ ನಾನು ಕಿಟ್ಟುವನ್ನು ತೋರಿಸ್ತೇನೆ. ಅವಳಿಗೆ ಹಸಿರಲ್ಲಿ ಲೋಕ ಇಲ್ಲ ಅಂತ ಅವಳ ಬಿಸ್ಕೆಟ್ ಸಹ ಮುಗ್ದಿದೆ. ಮತ್ತೆಂತ ಹೇಳಿದರೆ, ನಾನು ಸ್ನಾನ ಮಾಡಿ ಬರುವಾಗಲೇ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಉಂಟು, ಅದರಲ್ಲಿ ಬಟ್ಟೆ ಎಲ್ಲ ಹಾಕಿ ಬರುದು. ಈಗಲೇ ಬಾತ್ರೂಮಲ್ಲಿ ವಾಶಿಗೆ ಹಾಕಿ ಬಂದಿದ್ದೇನೆ. ಇದು ನನ್ನ ಬೆನ್ನು ಬಿಡದ ಬೇತಾಳ ನೋಡಿ. ಇವತ್ತು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತೇನೆ, ತೊಂಡೆಕಾಯಿದು. ನೋಡಿ, ಕಿಟ್ಟು ಇನ್ನೂ ಸಹ ಹೋಗಲಿಲ್ಲ. ಹೀಗೆ ಒಂದು ಪಾತ್ರೆಯಲ್ಲಿ ಸಹ ಯಾವುದ್ರಲ್ಲಿ ಸಹ ಗೊತ್ತಿಟ್ಟು ಹೀಗೆ ಗುದ್ದಬೇಕು. ನೋಡಿ, ಹೀಗೆ ಮಾಡಿ ಸ್ವಲ್ಪ ಜಾಗ್ರತೆ ಬೇಕು ಗುದ್ದುವಾಗ. ಹೀಗೆ ಗುದ್ದಬೇಕು. ನಾನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೇನಲ್ಲ, ಅದಕ್ಕೆ ರಟ್ಟಿದ್ದೇನೆ. ನೋಡಿ, ತೊಂಡೆಕಾಯಿ ಜಜ್ಜಿ ಚಂದ ರೆಡಿ ಆಗಿದೆ. ಇನ್ನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು. ಫಸ್ಟಿಗೆ ಖಾಲಿ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಸರಿ, ಅದು ಫ್ರೈ ಆದಮೇಲೆ ಅದಕ್ಕೆ ಮಸಾಲೆ ಎಲ್ಲ ಸೇರಿಸೋದು, ಆಯಿತಾ. ಖಾಲಿ ನೋಡಿ, ತೆಂಗಿನೆಣ್ಣೆ ನಾನು ಹಾಕ್ತಾ ಇದ್ದೇನೆ. ನೋಡಿ, ಈಗ ಈ ಥರ ಬಣ್ಣ ಬದಲಾಗಿದೆ. ಚಂದ ಫ್ರೈ ಆದಮೇಲೆ ಇದಿಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡೋದು. ಹಸಿನ ಹುಡಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡೋದು. ಮತ್ತು ಬೇಕಿದ್ರೆ ಬೇಸೊಪ್ಪು ಹಾಕ್ಬೋದು. ನಾನು ಸೀಸಮ್ ನೋಡಿ ಬಿಳಿ ಎಳ್ಳು ಹಾಕಿದ್ದೇನೆ ಟೇಸ್ಟಿಗೆ ಅಂತ ಹೇಳಿ, ಅಷ್ಟೇ, ಬೇರೆ ಎಂತ ಸಹ ಇಲ್ಲ. ವಾವ್ ಕಿಟ್ಟು, ನೈಸ್. ये तो चोरे घट बा देवा. ಎಳೆ ಸಾರು, ತೊಂಡೆಕಾಯಿ ಫ್ರೈ, ಮೊಸರು. ನೋಡಿ, ಇದು ತೊಂಡೆಕಾಯಿ ಫ್ರೈಯನ್ನು ಹೀಗೆ ತಿನ್ನೋದು. ನಾನು ತಿನ್ನೋದು ಹೀಗೆ. ಸೂಪರ್. ನನಗಿಷ್ಟೇ ಈ ಥರ ಡ್ರೈ ತಿನ್ನಲಿಕ್ಕೆ. ಸೊ ಊಟ ಎಲ್ಲ ಆಯಿತು. 1:30 ಆಯಿತು. ಕೆಲಸದವ ಇದ್ದರೆ ಅವ ಬರುವ ಹೊತ್ತಾಯಿತು, ಪುನಃ ಅವನೊಟ್ಟಿಗೆ ಹೋಗಲಿಕ್ಕೆ ಆಯಿತು. ಇವತ್ತವ ಇಲ್ಲ ಪುಣ್ಯಕ್ಕೆ. ಮೊಸರಿಗೆ ಸಕ್ಕರೆ ಹಾಕಿ ಸ್ವಲ್ಪ ಕುಡಿಯುವ ಅಂತ. ನಮ್ಮ ಬಂಟಿಯನ್ನು ಆಗಲೇ ಕರ್ಕೊಂಡು ಬಂದಿದ್ದೇನೆ. ಈಗ ನಮ್ಮ ವೆದರ್ ನೋಡಿ, 4 ಗಂಟೆಯ ವೆದರ್ ನೋಡಿ, ಎಷ್ಟು ಚಂದ ಅಲ್ಲ. ಹಾಲು ಕರೀಲಿಕ್ಕೆ ನಾನು ರೆಡಿಯಾಗಿ ಈಗ ಹೋಗ್ತಾ ಇದ್ದೇನೆ ಸಂಜೆದ್ದು. ವಿಷಯ ಅಂತ ಹೇಳಿದರೆ, 2:30 ನಂತರ ನಾನು ಸ್ವಲ್ಪ ಹೊತ್ತು ಮಲಗಿದೆ ಅಲ್ಲ, ಅಷ್ಟಾಗುವಾಗ ನನಗೆ ವೃಂದದ್ದು ನೆನಪಾಯಿತು. ವೃಂದ ಏನು ಮಾಡ್ತಾಳೆ ಅಂತ ಹಾಗೆ ಬಂದು ನೋಡುವಾಗ ಅವಳು ತೋಟದಲ್ಲೇ ಇದ್ಲು. ಹಾಗೆ ಅವಳನ್ನು ಬಂದು ಕರೆದು ಅಕ್ಕಚ್ಚೆಲ್ಲ ಕೊಟ್ಟು ಕಟ್ಟಿ ಹಾಕಿದೆ. ಅಷ್ಟಾಗುವಾಗ ಬಂಟಿ ನನ್ನನ್ನೇ ನೋಡ್ತಾ ಇದ್ದ, ಅವನನ್ನು ಒಳಗೆ ಕರ್ಕೊಂಡು ಹೋದೆ. ಹಾಗೆ ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಅಂದರೆ ಇದರಲ್ಲಿ ಚಾರ್ಜ್ ಸಾಕಾಗೋದಿಲ್ಲ ಅಂತ, ಬೆಳಿಗ್ಗಿನಿಂದ ಇಷ್ಟು ಹೊತ್ತುವರೆ ಕಂಟಿನ್ಯೂಸ್ ವೀಡಿಯೋ ಮಾಡಲಿಕ್ಕೆ ಚಾರ್ಜ್ ಸಾಕಾಗೋದಿಲ್ಲ. ಹೋಮ ರೆಡಿ ಆಯಿತು. ಸೊ ನಂದು ಹಾಲು ಕರೆದಾಯಿತು ಫ್ರೆಂಡ್ಸ್. ಈಗ 4:30 ಆಯಿತು.
ನಾನೀಗ ವೃದ್ಧಿಯನ್ನು ಒಬ್ಬಳನ್ನೇ ಬಿಟ್ಟಿದ್ದೇನೆ ಮೇಲಿಕ್ಕೆ. ನೋಡಿ ನಾನು ಬರುವಾಗ ಇವ ರೆಡಿ ಆಗಿದ್ದಾನೆ. ವೆದರ್ ನೋಡಿ ಎಷ್ಟು ಚಂದ ಅಲ್ಲ. ಬಟ್ಟೆ ತೆಗಿಲಿಕ್ಕೆ ಯಾರೆಲ್ಲ ಬಂದಿದ್ದಾರೆ ನೋಡಿ. ಬಂಟಿ ಜಾಯ್ತಾ ಅಮ್ಮಣಿ ಹೋಯ್ ನೋಡಿ, ಫೈನಲಿ ಬಟ್ಟೆ ಎಲ್ಲ ತೆಗ್ದಾಯ್ತು. Ready? 1, 2, 3, fetch! Good boy. Call. Ebe lazy fellow Bunty. Fetch ampere udasina hai. Yay, Shomberi. ಫ್ರೆಂಡ್ಸ್ ನೋಡಿ, ಗಂಟೆ 6 ಕಾಲಾಯಿತು. ನನಗೆ ದೇವರಿಗೆ ದೀಪ ಹಚ್ಚಿ ಊದಿನ ಕಡ್ಡಿ ಹೊತ್ತಿಸಿ ಎಲ್ಲ ಆಯಿತು. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಂದು ಫುಲ್ ಮಾರ್ನಿಂಗ್ ಟು ನೈಟ್ ಡೈಲಿ ರುಟೀನ್ ನಂದು ತೋರಿಸಿದ್ದೇನೆ. ಅದರಲ್ಲೇ ಸಹ ಇವತ್ತು ಸ್ವಲ್ಪ ಹೆಕ್ಟಿಕ್ ಆಗಿತ್ತು. ಇಷ್ಟು ಹೆಕ್ಟಿಕ್ ಯಾವಾಗಲೂ ಇರುವುದಿಲ್ಲ. ಅದೆಲ್ಲ ನೀವು ನೋಡಿದ್ರಿ. ಹೋಗಿ ಇವತ್ತೇ ಹೀಗೆಲ್ಲ ಆಗಬೇಕಿತ್ತು ನನಗೆ ಅಂತ ಅನಿಸಿತು ನನಗೆ ಸಹ. ಹಾಗೆ ಈಗ ರಾತ್ರಿಗೆ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ಈಗ ಬಂದರು. ಈಗ ಗಂಟೆ 7:45 ಆಯಿತು. ಆಗಲೇ ಬಂದಿದ್ದಾರೆ. ಮತ್ತು ಕಾಫಿ ಎಲ್ಲ ನಾನು ಕುಡಿಲೇ ಇಲ್ಲ, ಅಂದರೆ ಒಬ್ಬಳೇದೆ ತುಂಬ ಬೋರ್ ಆಗ್ತದೆ. ನಾನು ಖಾಲಿ ಹಾಲು ಬಿಸಿ ಮಾಡಿ ಹಾಲು ಕುಡ್ದೆ. ಇನ್ನು ರಾತ್ರಿ ನಾನು ಊಟ ಮಾಡಲಿಕ್ಕಿಲ್ಲ. ಅವರಿಗೆ ಅಂತ ಹೇಗೆ ಸಹ ಊಟ ನಾನು ಇಟ್ಟಿದ್ದೇನಲ್ಲ, ಅವರು ಊಟ ಮಾಡ್ತಾರೆ. ಈಗ ನಂದು ಇದು ಸ್ತೋತ್ರ ಅದು ಇದೆಲ್ಲ ಓದಿ ಎಲ್ಲ ಆಯಿತು. ಇನ್ನು ಚಂದ ಮಾಡಿ ಇನ್ನೊಂದು ಕೆಲಸ ಬಾಕಿ ಉಂಟು. ಇದು ಬಟ್ಟೆ ಮಡಿಚಿಡ್ಲಿಕ್ಕೆ ಒಂದು ಬಾಕಿ ಉಂಟು. ಸೊ ಅದಾದರೆ ಇವತ್ತಿನ ಎಲ್ಲ ಡ್ಯೂಟೀಸ್ ಎಲ್ಲ ಆಯಿತು. ಸೊ ನೀವೆಲ್ಲ ಇವತ್ತಿನ ನನ್ನ ವೀಡಿಯೋ ನೋಡಿ ಎಂಜಾಯ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ. ಹಾಗೆ ಗುಡ್ ನೈಟ್. ನಾಳೆ ನೋಡುವ.